ನಗರದ ಖಾಸಗಿ ಲಾಡ್ಜ್ನಲ್ಲಿ ಯುವಕನ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ಆರೋಪಿಗಳನ್ನು ಕಂಕನಾಡಿ ನಗರ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ 21 ವರ್ಷದ ಜೋಯ್ಸನ್, 24 ವರ್ಷದ ಪ್ರಮೀತ್, 21 ವರ್ಷದ ಕಾರ್ತಿಕ್, 27 ವರ್ಷದ ಪ್ರಜ್ವಲ್, 22 ವರ್ಷದ ದುರ್ಗೇಶ್ ಎಂದು ಗುರುತಿಸಲಾಗಿದೆ. ಇನ್ನು ಈ ಬಗ್ಗೆ ಮಾಹಿತಿ ನೀಡಿದ ಮಂಗಳೂರು ಪೊಲೀಸ್ ಆಯುಕ್ತ ಎನ್ ಶಶಿಕುಮಾರ್ ಅವರು ಅಕ್ಟೋಬರ್ 15ರಂದು ನಗರದ ಕಾಪಿತಾನಿಯೋ ಬಳಿಯ ಲಾಡ್ಜ್ನಲ್ಲಿ ಜೋಯ್ಸನ್, ಪ್ರಮೀತ್, ಕಾರ್ತಿಕ್, ಪ್ರಜ್ವಲ್, ದುರ್ಗೇಶ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ಇವರಿಗೆ ಮತ್ತು ಮೃತ ಧನುಷ್ನೊಂದಿಗೆ ಅವಾಚ್ಯ ಶಬ್ದಗಳಿಂದ ಬೈದಾಡಿರುವ ಹಳೆಯ ದ್ವೇಷವಿದ್ದು, ಈ ಬಗ್ಗೆ ರಾಜ್ಯ ಪಂಚಾಯಿತಿ ಮಾಡಲು ಲಾಡ್ಜ್ನ ರೂಮ್ಗೆ ದುರ್ಗೇಶ್ ಮೂಲಕ ಕರೆಸಿಕೊಂಡಿದ್ದು, ರಾಜ್ಯ ಪಂಚಾಯಿತಿ ನಡೆಯುವಾಗ ಅಲ್ಲಿ ಮಾತಿಗೆ ಮಾತು ಬೆಳೆದು ಆರೋಪಿತರು ಬೈದಾಡಿ ಹಲ್ಲೆಯನ್ನ ನಡೆಸಿದ್ದಾರೆ. ಇವರಲ್ಲಿ ಜೋಯ್ಸನ್ ಎಂಬಾತ ಚೂರಿಯಿಂದ ಧನುಷ್ನ ಎದೆಗೆ ಚುಚ್ಚಿ ಕೊಲೆ ಮಾಡಿ ನಂತರ ಪರಾರಿಯಾಗಿದ್ದ. ಈ ಬಗ್ಗೆ ಕಂಕನಾಡಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಇದೀಗ ಆರೋಪಿಗಳನ್ನ ಬಂಧಿಸಲಾಗಿದೆ ಎಂದರು. ಮಂಗಳೂರು ನಗರ ಕಮಿಷನರೇಟ್ ವ್ಯಾಪ್ತಿಯ ಕಂಕನಾಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಸಾಯಿ ಪ್ಯಾಲೇಸ್ ಅನ್ನೋ ಹೋಟೆಲಲ್ಲಿ 14ನೇ ತಾರೀಕು ಒಂದು ಯುವಕರ ತಂಡ ಒಂದು ರೂಮನ್ನು ಬುಕ್ ಮಾಡುತ್ತೆ. 15ನೇ ತಾರೀಕು ಬೆಳಗ್ಗೆ ಅವರು ಆ ರೂಮ್ಗೆ ಬರ್ತಾರೆ. ಬಂದ ನಂತರ ಅವತ್ತು ಮಧ್ಯರಾತ್ರಿ ಅಂದರೆ 16ನೇ ತಾರೀಕು ಬೆಳಗ್ಗೆ ಸುಮಾರು 2 ಗಂಟೆ 15 ನಿಮಿಷ ಆ ಸಮಯದಲ್ಲಿ ಅದೊಂದು ಇನ್ಸಿಡೆಂಟ್ ನಡೆಯುತ್ತೆ. ಆ ಇನ್ಸಿಡೆಂಟಲ್ಲಿ ಧನುಷ್ ಅನ್ನುವಂಥವನು ಮಾಡ್ಕೊಳೋ ರೀತಿ ನಡ್ಕೊಂಡಾಗ ಸ್ವಲ್ಪ ಒಬ್ರಿಗೊಬ್ರಿಗೆ ಜಗಳ ಆಗುತ್ತೆ. ಜಗಳ ಆಡಿದಾಗ ಒಬ್ರಿಗೊಬ್ರು ಹೊಡೆದಾಡಿದಾಗ ಅಷ್ಟು ಜನರಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ ಕೈಯಲ್ಲಿ ಜೊತೆಗೆ ಒಂದು ಚಾಕು, ಬಟನ್ ಚಾಕು ಅಂತ ಒಂದು ಚಾಕು ತೊಗೊಂಡೋಗಿರ್ತಾನೆ. ಸೊ ಆ ಚಾಕುವಿಂದ ಹಲ್ಲೆ ಮಾಡಿದಾಗ ಅದೇ ತುಂಬ ವೈಟಲ್ ಪಾರ್ಟ್ ಇದ್ದಿದ್ದು ಅಲ್ಲಿ ಹೊರಗಡೆ ರೂಮಿಂದ ಹೊರಗಡೆ ಓಡ್ಬಂದಾಗ ಇಷ್ಟಪಡ್ತಾನೆ. ಹೊರಗಡೆ ಓಡ್ ಬಂದಾಗ ಅಲ್ಲಿ ಮೆಟ್ಲ ಹತ್ರ ಕೊಲಾಪ್ಸ್ ಆಗಿಬಿಟ್ಟು ಅಲ್ಲಿ ಅನ್ಕಾನ್ಷಿಯಸ್ ಆಗ್ತಾನೆ. ನಂತರ ಅವನ್ನ ಎಲ್ಲ ಸೇರ್ಕೊಂಡು ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಹಾಸ್ಪಿಟಲಲ್ಲಿ ಬ್ರಾಡ್ ಡೆತ್ ಅಂತ ಡಿಕ್ಲೇರ್ ಮಾಡ್ತಾರೆ. ಇದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಯಾಕಂದರೆ ಇದರಲ್ಲಿ ಯಾವುದೇ ಅಂತ ಕೊಲೆ ಅಂತ ಗಂಭೀರ ಘಟನೆಗಳು ನಡೆಯೋದಕ್ಕೆ ಯಾವುದೂ ಹಿನ್ನೆಲೆ ಇಲ್ಲ. ಒಂದು ಕ್ಷುಲ್ಲಕ ಕಾರಣಕ್ಕೆ ಪ್ರಾರಂಭವಾದಂಥ ಜಗಳ ಕೊಲೆಯಲ್ಲಿ ಅಂತ್ಯ ಆಗಿದೆ. ಅದರಲ್ಲಿ 3 ಜನ ಏನು ಬೇರೆ ಬೇರೆ ಅಪರಾಧಗಳಿದ್ದಾವೆ ಅಂತ ಹೇಳಿದ್ದಾರೆ. ಅವ್ರಿಗೆ 307 ಕೇಸ್ಗಳಲ್ಲಿದ್ದಾರೆ, ರೈಟಿಂಗ್ ಕೇಸಲ್ಲಿದ್ದಾರೆ, NDPS ಕೇಸ್ಗಳಲ್ಲಿದ್ದಾರೆ, ಮತ್ತು ಬೇರೆ ಬೇರೆ ಜಗಳ ಮತ್ತು ಈ ಥರ ಸ್ವಲ್ಪ ವೈಲೆಂಟ್ ಬಿಹೇವಿಯರ್ ಮಾಡೋವಂಥದ್ದು ನಮಗೆ ಕಂಡುಬಂದಿದೆ. ಸೊ ಈ ಕೃತ್ಯದಲ್ಲಿ ಭಾಗಿಯಾಗಿರುವ 6ರಲ್ಲಿ 5 ಜನ ಈಗಾಗಲೇ ಅರೆಸ್ಟ್ ಆಗಿದೆ. ಇನ್ನೊಬ್ಬ